ಮಂಗಳೂರು ನಗರದ ನಂತೂರು ಬಸ್ ನಿಲ್ದಾಣದ ಸಮೀಪ ಬುಧವಾರ ರಾತ್ರಿ ಸಂಭವಿಸಿದ ಹೃದಯ ವಿದ್ರಾವಕ ಅಪಘಾತದಲ್ಲಿ ಸ್ಕೂಟರ್ನಲ್ಲಿ ಪ್ರಯಾಣಿಸುತ್ತಿದ್ದ ದೀಪ್ತಿ ಎಂಬ ಯುವತಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಈ ದುರ್ಘಟನೆಯ ಅತ್ಯಂತ ನೋವಿನ ಅಂಶವೆಂದರೆ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಅದೇ ಬಸ್ನಲ್ಲಿ ಅವರ ತಾಯಿಯು ಪ್ರಯಾಣಿಸ್ತಾ ಇದ್ರು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕೆಯಾಗಿರುವ ಶಾಲಿನಿ ಅವರ 5 ಹೆಣ್ಣು ಮಕ್ಕಳಲ್ಲಿ ದೀಪ್ತಿ ಹಿರಿಯವಳು. ಪ್ರೀತಿಯ ಅಕ್ಕನನ್ನ ಕಳೆದುಕೊಂಡ ಕಿರಿಯ ಸಹೋದರಿಯರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ದೀಪ್ತಿ ಕುಟುಂಬವು ಮಂಗಳೂರಿನ ಬಲ್ಲಾಲ್ ಬಾಗ್ ಸಮೀಪದ ವಿವೇಕನಗರದಲ್ಲಿ ವಾಸವಿದೆ. ದೀಪ್ತಿ ಅವರ ತಂದೆ ಮಹೇಶ್ ಅವರು ಕೂಡ ನಿಗಮದ ಪೌರ ಕಾರ್ಮಿಕರಾಗಿದ್ದು, ಕೆಲ ವರ್ಷಗಳ ಹಿಂದೆ ನಿಧನರಾಗಿದ್ದರು. ಅವರ ನಿಧನದ ಬಳಿಕ ಶಾಲಿನಿ ಅವರನ್ನ ಅನುಕಂಪದ ಆಧಾರದ ಮೇಲೆ ಆ ಹುದ್ದೆಗೆ ನೇಮಕ ಮಾಡಲಾಗಿತ್ತು. ಆಗಿನಿಂದ ಅವರು ತಮ್ಮ 5 ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಅವಿಶ್ರಾಂತವಾಗಿ ಶ್ರಮಿಸ್ತಾ ಇದ್ರು. ದೀಪ್ತಿ ಖಾಸಗಿ ಕಾಲೇಜೊಂದರಲ್ಲಿ ಬಿಕಾಂ ಪದವಿ ಪೂರ್ಣಗೊಳಿಸಿ ತಾತ್ಕಾಲಿಕವಾಗಿ LIC ಏಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸಹೋದರಿಯರಲ್ಲಿ ಒಬ್ಬರು BED, ಮತ್ತೊಬ್ಬರು PUC ವಿದ್ಯಾಭ್ಯಾಸದಲ್ಲಿದ್ದು, ಉಳಿದ ಇಬ್ಬರು ಶಾಲಾ ವಿದ್ಯಾರ್ಥಿನಿಯರು. ಘಟನೆ ನಡೆದ ರಾತ್ರಿ ದೀಪ್ತಿ ಅವರು ಕಿಶೋರ್ ಎಂಬುವರೊಂದಿಗೆ ಸ್ಕೂಟರ್ನಲ್ಲಿ ವಾಮಂಜೂರಿನ ತಿರುವೈರು ಸಮೀಪ ಕಾರ್ಯಕ್ರಮವೊಂದಕ್ಕೆ ತೆರಳುತ್ತಾ ಇದ್ರು. ಇದೇ ವೇಳೆ ಹಿಂಬದಿಯಿಂದ ಬಂದ ಬಸ್ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ. ಆ ಬಸ್ನಲ್ಲೇ ದೀಪ್ತಿಯ ತಾಯಿ ಹಾಗೂ ಸಹೋದರಿಯರು ಪ್ರಯಾಣಿಸ್ತಾ ಇದ್ರು. ಮಗಳ ಸಾವನ್ನ ಕಣ್ಣೆದುರೇ ನೋಡಬೇಕಾದ ತಾಯಿಯ ಸ್ಥಿತಿ ಎಲ್ಲರ ಮನ ಕಲಕುವಂತಿತ್ತು. ಮಾತ್ರವಲ್ಲ, ದೀಪ್ತಿ ಬಸ್ಸಿನಡಿಗೆ ಬಿದ್ದರೂ ಸಹಾಯಕ್ಕೆ ಯಾರೂ ಬರಲಿಲ್ಲ. ಇಂತಹ ನೋವನ್ನ ಬೇರೆ ಯಾವ ತಾಯಿಯೂ ಅನುಭವಿಸಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ನಾವು ಬಸ್ಸಲ್ಲಿ ಹೋಗ್ತಿದ್ವಿ, ಆ ಸ್ಟಾಪ್ ಹತ್ರ ಜೋರು ಶಬ್ದ ಆಯಿತು, ಡಬ್ಬ ಅಂತ. ನಾನು ಮಗನನ್ನು ಎದುರು ಡ್ರೈವರ್ ಹತ್ತಿರ ಕೂತಿದ್ದ ಮಗ, ಅವನನ್ನು ಇಟ್ಕೊಂಡು ಜೋರು ಬೊಬ್ಬೆಡಿದೆ. ಈಗೇನು ಶಬ್ದ ಆಯ್ತಲ್ಲ ಎಂತ ಅಂತ, ಅವನು ಹೆದರ್ತಾನೆ ಅಂತ ಇಟ್ಕೊಂಡಿದ್ದೆ ಮಗುವನ್ನು. ಇಟ್ಕೊಂಡಾಗ ಹೀಗೆ ನೋಡುವಾಗ 2 ಕೈ ಹೀಗೆ ಮೇಲಿತ್ತು. ನಾನು ಜೋರು ಬೊಬ್ಬೆ ಹೊಡೆದೆ, ಯಾರು ನಮ್ಮ ಬಸ್ಸಿನಡಿಗೆ ಬಿದ್ದಿದ್ದಾರೆ ಅಂತ ಜೋರು ಬೊಬ್ಬೆ ಹೊಡೆದೆ. ಆಗ ಡ್ರೈವರ್ ಹೀಗೆ ನನ್ನ ನೋಡಿ ಆಚೆ ನೋಡಿದ. ಆಮೇಲೆ ನಾವೆಲ್ಲ ಇಳಿದ್ವಿ. ಮತ್ತು ಅತ್ತೆಯವರೆಲ್ಲ ಇಳಿದು ಇವರು ತೆಗಲಿಕ್ಕೆ ನೋಡುವಾಗ ನಾನು ಹೇಳಿದೆ, ಯಾಕೆ ಇದು ಮಾಡ್ತಿದ್ದೀರಾ ಅಂತ. ನೋಡುವಾಗ ನಮ್ಮ ಮಗು ದೀಪ್ತಿ ನಿಮ್ಮ ತಂಗಿ ಮೇಡಮ್, ಅತ್ತೆ ಮಗಳು. ಹೌದು, ನನ್ನ ತಮ್ಮನ ಮಗುದು ಬರ್ಡೇಗೆ ಹೋಗ್ತಿದ್ವಿ ನಾವು. ನೀವು ಅದೇ ಬಸ್ಸಲ್ಲಿ ಇದ್ದೀರಾ? ನಾವೆಲ್ಲಿ ಒಟ್ಟಿಗೆ ಹೋಗ್ತಿದ್ದೋ. ಫಾಸ್ಟ್ ಇದ್ದಾವ, ತುಂಬ ಫಾಸ್ಟ್ ಇದ್ದಾವ. ಅಂದ್ರೆ ದೀಪ್ತಿ ಆ ಬಸ್ ಕ್ಯಾಶ್ ಮಾಡ್ಲಿಕ್ಕೆ ಬಂತ? ಇಲ್ಲ, ಅವರು ಬೇರೆ ಗಾಡಿಯಲ್ಲಿ ಇಬ್ರು ಒಟ್ಟಿಗೆ 2 ವೀಲರ್ ಅಲ್ಲಿ ಬರ್ತಾ ಇದ್ರು. ನಿಮ್ಮ ಜೊತೆ ಬರ್ಲಿಕ್ಕೆ ಇದ್ರು ಆ ಬಸ್ ಅಲ್ಲಿ? ಇಲ್ಲ, ಅವರಿಬ್ರು ಗಾಡಿಯಲ್ಲೇ ಬರುದಂತ ಇದ್ರು. ಹಾಗೆ. ಹೌದು, ನಮಗೆ ನ್ಯಾಯ ಬೇಕಲ್ಲ ಸರ್, ನಮ್ಮ ಮಗು ಅಲ್ವಾ, ಬೇಕಲ್ಲ ನಮಗೆ ನ್ಯಾಯ. ಮತ್ತೆ ಯಾರು ಕೊಡ್ತಾರೆ ನಮಗೆ? ಸರ್ಕಾರ ಕೊಡೋದೆ ಹೇಳಿ ಅಂತೆ. ಹೌದು, ಯಾಕೆ ಇದು ಮಾಡಬೇಕು? ನಾವು ತಪ್ಪ ಮಾಡಿದ್ದು ಅಲ್ಲಲ್ಲ, ನಮಗೆ ನ್ಯಾಯ ಬೇಕಲ್ವಾ? ನಾವು ಸ್ಟೇಷನ್ಗೆ ಹೋದೆ ತಪ್ಪ ಅಲ್ಲಲ್ಲ, ಮತ್ತು ಪೊಲೀಸ್ನವ್ರು ಯಾಕೆ ಅದು ಇದು ಮಾಡಬೇಕು? ಅವರ ಮಕ್ಕಳಾದ್ರೆ ಅವ್ರು ಬಿಡ್ತಾರಾ ಹೇಳಿ? ಇಲ್ಲಲ್ಲ, ನಮ್ಮ ಮಗುದು ಪ್ರಾಣ ಎಲ್ಲ ಹೋದದ್ದು, ಕೊಡ್ತಾರ ಅವರು? ನಮಗೆ ನ್ಯಾಯ ಬೇಕಲ್ವಾ? ಆಕಸ್ಮಿಕ ಹೇಗೆ ಆಗ್ತದೆ ಸರ್? ನೋಡಬೇಕಲ್ಲ ಹಿಂದ್ಗಡೆ ಆಚೆ ಈಚೆ ಯಾರು ಬರ್ತಾರೆ ಇಲ್ವಾ? ನಿಮ್ಗೆ ಅಷ್ಟು ಅವಸರ ಏನು? ಜನ ಬಸ್ ಸ್ಟಾಪಲ್ಲಿ ಇರ್ತಾರಲ್ಲ ಕಾಯ್ಕೊಂಡು, ಬಸ್ ಬಂದು ನಿಲ್ತದಲ್ಲ ಬಸ್ ಸ್ಟಾಪಲ್ಲಿ, ಮತ್ತೆ ಯಾಕೆ ಅವಸರ? ಯಾಕೆ ಇದು ಮಾಡಬೇಕು? ಸುಮ್ಮನೆ ಇಲ್ಲದ್ರೆ ಕೇಸ್ ಹಾಕಿದಾರಲ್ಲ ಇವರಿಗೆಲ್ಲ, ಯಾಕೆ? ಇವ್ರು ಮಾಡಿದ್ರಲ್ಲಿ ಏನು ತಪ್ಪಿದೆಯಾ? ಎಲ್ಲ ಮಕ್ಕಳಿಗೆ ಹೋರಾಡಬೇಕಲ್ಲ ನಾವು. 2 ವೀಲರಲ್ಲಿ ಇಬ್ಬರು ಒಟ್ಟಿಗೆ ಹೋಗ್ತಿದ್ವಿ. ಬರ್ಡೇ ಫಂಕ್ಷನ್ಗೆ ಹೋಗ್ತಿದ್ವಿ. ನಾನು ಮತ್ತು ನನ್ನ ಗರ್ಲ್ ಫ್ರೆಂಡ್ ಇಬ್ಬರು ಹೋಗ್ತಿದ್ವಿ. ಚಾಕ್ಲೇಟ್ ತಗೊಳ್ಳುವಂತ ಆ ರೋಡಲ್ಲಿ ತಗೊಂಡು ಹೋಗ್ತಿರುವಾಗ ರೈಟ್ ಸೈಡಿಂದ ಓಡ್ಕೊಂಡು ಹೋದ್ರು, ಲೆಫ್ಟ್ ಸೈಡಿಂದ ಓಡ್ಕೊಂಡು ಹೋದ್ರು ಸರ್. ನಾವು ನಮ್ಮಷ್ಟಕ್ಕೆ ಬರ್ತಿದ್ವಿ, ಸ್ಲೋ ಹೋಗ್ತಿದ್ವಿ, ಸ್ಪೀಡ್ ಕೂಡ ಇರಲಿಲ್ಲ. 20-25 ಅಲ್ಲಿ ಇದ್ವಿ ಸರ್, ಮಾತಾಡ್ಕೊಂಡೇ ಹೋಗ್ತಿದ್ವಿ. ಹೌದು ಸರ್. ಕೇಳಿದ್ವಿ ನಾವು ಈ ಥರ ಇದ್ವಾ, ಅವ ರೈಟಿಂದ ಓಡ್ಕೊಂಡು ಹೋದ, ಲೆಫ್ಟಿಂದ ಓಡ್ಕೊಂಡು ಹೋದ, ಅವನ ರೈಟ್ ಸ್ಟೇರಿಂಗ್ ಉಂಟಲ್ಲ ಆ ಕಡೆಯಿಂದ ಓಡ್ಕೊಂಡು ಹೋಗುವಾಗ ಅವಳ ಅಡಿಗೆ ಬಿದ್ದಿದ್ದಾಳೆ, ನಾನು ಈ ಕಡೆ ಪಾಸ್ ಆಗಿದೆ. ಇಲ್ಲ, ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಸರ್. ಹೌದು, ಯಾರು ನಮ್ಮ ಹತ್ರ ಹೆಲ್ಪಿಂಗ್ ಯಾರೂ ಬಂದಿಲ್ಲ ಸರ್. ಅಷ್ಟು ಕೇಳಿದ್ರು ಯಾರು ಬಂದಿಲ್ಲ ಆ ಥರ. ಇವರೇ ಎಲ್ಲ ಬಂದು ನನ್ನ ಹತ್ರ ಕರ್ಕೊಂಡು ಬಂದು
ಹಾಸ್ಪಿಟಲ್ಗೆ ನಾನೇ ಕರ್ಕೊಂಡು ಹೋದ ರಿಕ್ಷಾದಲ್ಲಿ ಏಜಿಗೆ. ಇದು ಬಸ್ನವರ ಒಂದು ನಿರ್ಲಕ್ಷ್ಯ ಅಂತ ಹೌದು ಸರ್, ಸ್ಪೀಡ್ ಬಂದಿದ್ರು ಮತ್ತು ಅವರದ್ರಲ್ಲಿ ಯಾರೊಬ್ಬರು ಕಂಡಕ್ಟರ್ ಡ್ರೈವರ್ ಏನೋ ಹೇಳ್ತಿದ್ರು, ಇಂಥದ್ದು ನಾವು ತುಂಬ ನೋಡಿದ್ವಿ ಅಂತ. ಯಾರು ಇದು ಘಟನೆ ಆದಮೇಲೆ ಹೌದು ಸರ್. ಅಲ್ಲೇ ಹಾಂ, ಹೇಳ್ತಾ ಇದ್ದಾರೆ. ಇವರೆಲ್ಲ ಎಳೆಯುವಾಗ ಯಾರು ಹತ್ರ ಬಂದಿಲ್ಲ ಸರ್, ಆ ಥರ ಹೇಳಿದ್ದಾರೆ. ಈಗ ಸರ್ ಅಲ್ಲಿ ರಸ್ತೆ ಎಲ್ಲ ಸ್ವಲ್ಪ ಆ ಕಡೆ ಇದೆಲ್ಲ ಇತ್ತು, ಅಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇತ್ತು ಅಂದರೆ ರಸ್ತೆ ಇಲ್ಲ ಸರ್, ಆ್ಯಕ್ಚುಲಿ ನಾನೇನಾದರೂ ಗೊತ್ತಾ ಸರ್, ಬಸ್ ಸ್ಟ್ಯಾಂಡ್ ಆ ಕಡೆ ಬಸ್ ಸ್ಟ್ಯಾಂಡ್ ನಮ್ಮ ದಾರಿ ಇದೆ, ಕಾಂಕ್ರೀಟ್ ರೋಡಲ್ಲಿ ನಾನು ಕರೆಕ್ಟ್ ಇದ್ದೇನೆ. ಬಸ್ ಸ್ಟ್ಯಾಂಡಿಗೆ ಹೋದರೆ ನಾನು ತಾಗಿದ್ರೆ ಓಕೆ ಒಪ್ಕೊಳ್ತೇನೆ, ನಾನು ನಮ್ಮ ರೋಡಲ್ಲಿ ಇದ್ವಿ ಸರ್. ಅವರು ಬಸ್ ಸ್ಟ್ಯಾಂಡಿಗೋಸ್ಕರ ಓಡ್ಕೊಂಡು ಬಂದದ್ದು ಸರ್ ನಮ್ಮನ್ನು.